ಇಂಗ್ಲಿಷಲ್ಲಿ ಬೇರೆ ಬೇರೆ ಕಾಯಿಲೆಯ ಚಿತ್ರಣ ಕಟ್ಟಿಕೊಡುವ ಸಾಕಷ್ಟು ಕೃತಿಗಳು ಬಂದಿವೆ. ಆದರೆ ರೋಗ, ರೋಗಿ, ರೋಗಿಯ ಆತ್ಮೀಯರ ಅನುಭವದ ಕಥನಗಳು ಕನ್ನಡದಲ್ಲಿ ಬಂದಿರುವುದು ಬಹಳ ವಿರಳ. ಚಂದ್ರಕಲಾ ಅವರು ಬರೆದಿರುವುದು ಕೇವಲ ಅನುಭವ ಕಥನ ಮಾತ್ರವಲ್ಲದೆ ಅದೊಂದು ಸಾಹಿತ್ಯಿಕ ಕೃತಿಯಾಗಿದೆ ಎಂದು ಚಿತ್ರದುರ್ಗ ಬಿಎಂಸಿಎಚ್ ಮನೋವೈದ್ಯಕೀಯ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಕೆಎಸ್ ಪವಿತ್ರ ಅಭಿಪ್ರಾಯಪಟ್ಟರು. ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ಅಧೀನದ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿ ವತಿಯಿಂದ ದೇರಳಕಟ್ಟೆಯ ಜಸ್ಟಿಸ್ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಚಿಂತನ ಸಭಾಂಗಣದಲ್ಲಿ ಹಿರಿಯ ಚಿಂತಕಿ ಖ್ಯಾತ ಲೇಖಕಿ ಚಂದ್ರಕಲಾ ನಂದಾವರ ಅವರು ತಮ್ಮ ಪತಿ ಪ್ರೊಫೆಸರ್ ವಾಮನ ನಂದಾವರ ಅವರ ಡಿಮೆನ್ಷಿಯಾ ಅಲ್ಝೈಮರ್ಸ್ ಕಾಯಿಲೆಯ ಅನುಭವ ಯಾನದ ಬಗ್ಗೆ ರಚಿಸಿದ ಕಾಲಕಟ್ಟಿದ ಕನಸು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಅವರು ಸಭೆಗೆ ಪುಸ್ತಕದ ಬಗ್ಗೆ ಪರಿಚಯಿಸಿ ಮಾತನಾಡಿದರು. ಚಂದ್ರಕಲಾ ಅವರು ಡಿಮೆನ್ಷಿಯಾ ಕಾಯಿಲೆಯ ಬಗೆಗೆ ಸಾಕಷ್ಟು ಮಾಹಿತಿಯನ್ನ ಮೊದಲ ಪುಟದಲ್ಲೇ ನೀಡಿದ್ದಾರೆ. ಸಾವನ್ನ ಎದುರು ನೋಡಬೇಕಾದ್ರೆ ಮನಸ್ಸಿನ ನೋವಿನ ಭಿನ್ನ ಮುಖಗಳನ್ನ, ಯೋಚನೆಗಳನ್ನ, ಬಹುಶಃ ಜಾತಕ ನೋಡಿದ್ದನ್ನ ಕೃತಿಯಲ್ಲಿ ದಾಖಲಿಸಿದ್ದಾರೆ. ಹಾಗಾಗಿ ಈ ಪುಸ್ತಕವನ್ನ ವೈದ್ಯರು ಓದಲೇಬೇಕಿದೆ. ಈ ಅನುಭವ ಕಥನವು ಬರೆದ ಲೇಖಕಿ ಮತ್ತು ಓದುಗನಿಗೆ ಏಕಕಾಲದಲ್ಲಿ ಚಿಕಿತ್ಸಕವಾಗಿ ಕಾಣುತ್ತದೆ ಎಂದರು. ಲೇಖಕಿ ಹೇಳ್ತಾರೆ ಏನಂತ, in the end we all will become stories ಅಂತ. ಅಂದ್ರೆ ಕೊನೆಯಲ್ಲಿ ನಾವೆಲ್ಲರೂ ಕಥೆಗಳೇ ಆಗ್ತೇವೆ ಅಂತ. ಆದರೆ ಪ್ರತಿನಿತ್ಯ ನೋವನ್ನ, ರೋಗದ ಅನುಭವಗಳನ್ನ ನಾನು ಕೇಳಬೇಕಾದ್ರೆ ಈ ನೋವಿನ ಅನುಭವಗಳನ್ನೆಲ್ಲವನ್ನೂ ಕೂಡ ಕಥೆಗಳನ್ನಾಗಿ ಜನ ಬರೆಯೋ ಹಾಗಿದ್ರೆ ಎಷ್ಟೆಲ್ಲ ಒಂದು ನೋವಿನ ಸಾಹಿತ್ಯ ಅಂತಾನೆ ನಾವು ಮಾಡಬಹುದಾಗಿತ್ತು ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ಚಂದ್ರಕಲಾ ನಂದವರ ಅವರ ಪುಸ್ತಕದ ತುಂಬಾ ಬಹುಮುಖ್ಯ ಶಕ್ತಿ ಏನು ಅಂತಂದ್ರೆ ಅದು ಕೇವಲ ಅನುಭವ ಕಥನ ಮಾತ್ರ ಅಲ್ಲ, ಒಂದು ಸಾಹಿತ್ಯಿಕ ಕೃತಿಯೂ ಹೌದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಕನ್ನಡದಲ್ಲಿ ಈ ರೀತಿಯ ರೋಗದ, ರೋಗಿಯ ಆತ್ಮೀಯರ ಅನುಭವ ಕಥನಗಳು ಬಂದಿರುವುದು ತುಂಬಾ ಕಡಿಮೆ, ಅಲ್ಲಲ್ಲಿ ಅನ್ನೋ ಹಾಗೆ ಮಾತ್ರ ಬಂದಿರುವಂಥದ್ದು. ಇಂಗ್ಲಿಷ್ನಲ್ಲಿ ಹಾಗಲ್ಲ. ಬೇಕಾದಷ್ಟು ನೀವು ಯಾವುದೇ ಒಂದು ರೀತಿಯ ಕಾಯಿಲೆಯನ್ನು ತೆಗೆದುಕೊಂಡ್ರು ನೀವು ಅದರಲ್ಲಿ ಬೇರೆ ಬೇರೆ ರೀತಿಯ ಶೀರ್ಷಿಕೆಯೇ ಒಂದು ರೀತಿಯಲ್ಲಿ ಇಡೀ ಕಾಯಿಲೆಯನ್ನ ಕಟ್ಟಿಕೊಡುವಂತಹ, ಚಿತ್ರಣವನ್ನು ಕಟ್ಟಿಕೊಡುವಂತಹ ಅಂತ ಬೇಕಾದಷ್ಟು ಕೃತಿಗಳು ಬಂದಿವೆ. ಖ್ಯಾತ ಲೇಖಕರಾದ ಚಂದ್ರಕಲಾ ನಂದಾವರ ಅವರು ಮಾತನಾಡಿ, ಕಾಯಿಲೆಯ ಬಗ್ಗೆ ನನ್ನ ಅನುಭವಗಳನ್ನ ಬರೆಯಬಹುದು, ಆದರೆ ವೈದ್ಯಕೀಯ ಕ್ಷೇತ್ರದ ವಿಚಾರಗಳನ್ನ ಹೇಗೆ ಬರೆಯಬಹುದೆಂಬ ಪ್ರಶ್ನೆ ಎದುರಾಗಿತ್ತು. ಎಷ್ಟೋ ರೋಗಿಗಳನ್ನ ಕಂಡಾಗ ಅವರಿಗೆ ಅಂಟಿಕೊಂಡಿರುವುದು ಡಿಮೆನ್ಷಿಯಾ ಕಾಯಿಲೆ ಎಂಬುದು ಗೊತ್ತಿರಲಿಲ್ಲ. ಆದರೆ ನನ್ನ ಪತಿಗೆ ಡಿಮೆನ್ಷಿಯಾ ಕಾಯಿಲೆ ಅಂಟಿಕೊಂಡಾಗ ಇದರ ಬಗ್ಗೆ ಬರೆಯಬೇಕೆಂಬ ಛಲದಿಂದ ಬರೆದೆ. ಬರವಣಿಗೆ ಸ್ವಾರ್ಥ ಸುಖಾಯ ಆದರೂ ಬಳಿಕ ಅದು ಸಮಾಜಮುಖಿಯಾಗಿರುತ್ತದೆ. ಪತಿಯ ಶುಶ್ರೂಷೆ ಮಾಡಿದ್ದಕ್ಕಿಂತಲೂ ಹೆಚ್ಚು ಪುಸ್ತಕ ಬರೆಯಲು ಕಷ್ಟಪಟ್ಟಿದ್ದೇನೆ. ಪತಿಯ ಅಗಲಿಕೆಯಿಂದ ದೈಹಿಕ ಬಿಡುಗಡೆ ಸಿಕ್ಕಿತ್ತು. ಪುಸ್ತಕ ಬರೆದ ನಂತರ ಮಾನಸಿಕವಾಗಿ ನಿರಾಳಲಾಗಿದ್ದೇನೆ. ಪುಸ್ತಕ ಬರೆಯಲು ವೈದ್ಯರಾದ ಡಾಕ್ಟರ್ ಕಕ್ಕಿಲಾಯರು ನನಗೆ ತುಂಬಾ ಸಹಕಾರ ನೀಡಿದರು ಎಂದು ಹೇಳಿದರು. ಯೋಗ ಭಾಗ್ಯಗಳನ್ನು ಕರುಣಿಸಿದಂತಹ ನನ್ನ ಜೀವನ ಸಂಗಾತಿ ಡಾಕ್ಟರ್ ವಾಮನಂದ ಅವರನ್ನು ನೆನಪಿಸಿಕೊಳ್ತಾ ಇದ್ದೇನೆ. ಅವರು ಇಲ್ಲಿಯೇ ಬಂದು ತಲುಪಿದ್ದಾರೆ. ನಾನು ಕೂಡ ಇಲ್ಲಿಯೇ ಬಂದು ಸೇರಿಕೊಳ್ಳಿಕ್ಕಿದ್ದೇನೆ. ಹಾಗೆಯೇ ಈ ಪುಸ್ತಕ ಮಾತ್ರ ಎಲ್ಲರೂ ಇಂತಹ ಪುಸ್ತಕ ಕನ್ನಡದಲ್ಲಿ ಇಲ್ಲ ಅಂತ ಹೇಳಿ ನನ್ನ ಲೇಖಕಿ ಸ್ನೇಹಿತೆಯರೆಲ್ಲ ಹೇಳಿದ್ರಿಂದ ಬರಿಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದೆ. ಆದರೆ ಬರೆಯುವಾಗ ಎಷ್ಟು ಕಷ್ಟ ಉಂಟು ಎನ್ನುವುದು ಗೊತ್ತಿದೆ. ಯಾಕಂದರೆ ಇದೊಂದು ವೈದ್ಯಕೀಯವಾದಂತಹ ಕ್ಷೇತ್ರದ ವಿಷಯವನ್ನು ನಾನು ಹೇಗೆ ಬರೆಯುವುದು, ನನ್ನ ಅನುಭವಗಳನ್ನು ಬರೀಬಹುದು. ಆದರೆ ಬರೆಯ ಅನುಭವಗಳು ಅಂತ ಹೇಳಿದರೆ ನಾನು ಬಹಳಷ್ಟು, ಯಾಕಂದರೆ ನನ್ನ ಲೋಹಿತ್ ನಗರದ ಒಳಗೆ ಹಿಂದೆ ಇಂತಹ ಕಾಯಿಲೆ ಇದ್ದವರನ್ನು ನನಗೆ ಈ ಕಾಯಿಲೆ ಅಂತ ನನಗೆ ಗೊತ್ತಿರಲಿಲ್ಲ. ಅವರ ಮನೆಗಳಿಗೆ ಹೋಗಿದ್ದೇನೆ, ಅವರ ಮನೆ ಹೆಸರು ಕರೆದಾಗ ಹೋಗಿದ್ದೇನೆ, ನೋಡಿದ್ದೇನೆ. ಆದರೆ ಇದೇ ಕಾಯಿಲೆ ಎನ್ನುವಂಥದ್ದು ಆಗ ನನಗೆ ತಿಳಿದಿರಲಿಲ್ಲ. ನನಗೆ ಅವರಿಗೆ ಬೇರೆ ಯಾವ ರೀತಿಯಲ್ಲೂ ಸಹಾಯ ಹೇಳಲಿಕ್ಕೆ ಗೊತ್ತಿರಲಿಲ್ಲ. ಸಾಮಾನ್ಯ ಮಹಿಳೆಯಾಗಿ ನಾನೇನು ಮಾಡ್ಬೋದು ಅಷ್ಟೇ ಮಾಡಿದ್ದೆ. ಆದರೆ ನನಗೆ ಇದು ಅಂಟಿಕೊಂಡಾಗ ಆದಂತಹ ಈ ಸಂದರ್ಭಗಳನ್ನು
ಛಲದಿಂದ ಬರೆದಾಗ ಆದಂಥ 2 ವಿಷಯಗಳನ್ನು ಈಗಾಗಲೇ ಮೊದಲಿನ ಸೆಷನ್ನಲ್ಲಿ ಡಾಕ್ಟರ್ ಪವಿತ್ರ ಮಾತಾಡಿದ ಹಾಗೆ ಬರವಣಿಗೆ ಎನ್ನುವುದು ಸ್ವಾರ್ಥ ಸುಖಾಯ ಅಂತ ಯಾವಾಗಲೂ ಹೇಳ್ತಾರೆ. ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ಡಾಕ್ಟರ್ MS ಮೂಡಿತಾಯ ಅಧ್ಯಕ್ಷತೆ ವಹಿಸಿದ್ರು. ಅದು ನೋವು ಇರ್ಬೋದು, ನಲಿವು ಇರ್ಬೋದು. ಯಾವತ್ತೂ ನಲಿವುಗಳೇ ಇರೋದಿಲ್ಲ, ನೋವುಗಳು ಕೂಡ ಇರ್ತವೆ. ಇವುಗಳನ್ನು ದಾಟಿಸುವಾಗ ನನಗೆ ಅನ್ನಿಸ್ತದೆ ಇದು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ ಕೊಡಬಲ್ಲ ಒಂದು ದೊಡ್ಡ ಆಸ್ತಿ ಅಂತ ಹೇಳಿಕೊಂಡು. ತಾವು ನಂದಾವರವರು ನೋಡಿಕೊಂಡ ರೀತಿ ನಮಗೆಲ್ಲ ಗೊತ್ತು, ನಾನು ಕೂಡ ಕೇಳಿದ್ದೇನೆ. ಆದರೆ ಅದನ್ನು ಒಂದು ಉದಾಹರಣೆ ಹಾಕಿ ತಗೊಂಡು ಆ ಅನುಭವಗಳನ್ನು ಒಂದು ಪುಸ್ತಕದ ರೀತಿಯಲ್ಲಿ ಅದನ್ನು ಕಟ್ಟಿಕೊಟ್ಟು ಇತರರಿಗೆ, ಯಾಕಂದ್ರೆ ವೃದ್ಧಾಪ್ಯದ ನೀವು ಬಾಲ್ಯದಿಂದ ವೃದ್ಧಾಪ್ಯಕ್ಕೆ ಹೋದಾಗ ಸಾಕಷ್ಟು ಬದಲಾವಣೆಗಳು ನಮ್ಮಲ್ಲಿ ಆಗ್ತಾ ಇರ್ತವೆ. ಎಸ್ಪೆಷಲಿ ವೃದ್ಧಾಪ್ಯದಲ್ಲಿ, ಯಾಕಂದ್ರೆ ಎಲ್ಲರೂ ಇವನ್ ವೃದ್ಧರು ಕೂಡ ಯಾರೊಟ್ಟಿಗೆ ಇರಲಿಕ್ಕೆ ಇಷ್ಟಪಡ್ತಾರೆ, ಚಿಕ್ಕವರೊಟ್ಟಿಗೆ ಇಷ್ಟಪಡ್ತಾರೆ. ದೇಳಕಟ್ಟೆ ಜಸ್ಟಿಸ್ KS ಹೆಗಡೆ ಚಾರಿಟೇಬಲ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಪ್ರೊಫೆಸರ್ ಡಾಕ್ಟರ್ ಸುಮಲತಾ R. ಶೆಟ್ಟಿ, ಯನಪೋಯ ವಿಶ್ವವಿದ್ಯಾನಿಲಯದ ಹಿರಿಯ ನಾಗರಿಕರ ವಿಭಾಗದ ಮುಖ್ಯಸ್ಥರಾದ ಹಾಗೂ ಸಂಶೋಧಕರಾದ ಡಾಕ್ಟರ್ ಪ್ರಭಾ ಅಧಿಕಾರಿ ಉಪಸ್ಥಿತರಿದ್ದರು. KS ಹೆಗಡೆ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಡಾಕ್ಟರ್ ಶಿಶಿರ್ ಕುಮಾರ್ ಸ್ವಾಗತಿಸಿದರು. ಡಾಕ್ಟರ್ ಉಂಡಾರು ಶ್ರೀನಿವಾಸ್ ಭಟ್ ಲೇಖಕಿಯನ್ನ ಪರಿಚಯಿಸಿದ್ರು. ಶ್ರುತಿ ಅಮೀನ್ ಮುಖ್ಯ ಅತಿಥಿಯನ್ನ ಪರಿಚಯಿಸಿದ್ರು. ಡಾಕ್ಟರ್ KR ಶೆಟ್ಟಿ ತುಳು ಅಧ್ಯಯನ ಕೇಂದ್ರದ ಸಂಯೋಜಕಿ ಡಾಕ್ಟರ್ ಸಾಯಿಗೀತಾ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಪ್ರೊಫೆಸರ್ ಅಗ್ನಿತಾ ಐಮನ್ ವಂದಿಸಿದ್ರು. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ದೇಳಕಟ್ಟೆ.